ಜಾತಿ ಧರ್ಮ ಅಂತ ಒಬ್ಬರಿಗೊಬ್ಬರು ಕಿತ್ತಾಡ್ಕೊಳ್ತಿರೋ ಕರಾವಳಿ ಪ್ರದೇಶದಲ್ಲಿ ಈ ಬಾರಿ ದಸರಾ ಭಾರಿ ಮಹತ್ವ ಪಡೆದುಕೊಳ್ತಾ ಇದೆ. ಮತೀಯ ಸಂಘರ್ಷಕ್ಕೆ ಕಪ್ಪು ಚುಕ್ಕಿ ಅಂತಿದ್ದ ಮಂಗಳೂರಿನಲ್ಲಿ ಇದೀಗ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ ಸದ್ದಿಲ್ಲದೆ ನಡೆಸಿದ ಸೌಹಾರ್ದ ಕಾರ್ಯಕ್ರಮ ಎಲ್ಲರನ್ನ ಒಂದ್ಸಾರಿ ತಿರುಗಿ ನೋಡುವಂತೆ ಮಾಡಿದೆ. ಅಷ್ಟಕ್ಕೂ ಏನದು ಸೌಹಾರ್ದ ಚಟುವಟಿಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕರಾವಳಿಯಲ್ಲಿ ದಸರಾ ಹಬ್ಬ ಬಂತು ಅಂದ್ರೆ ಸಾಕು, ತರೇಹವಾರಿ ವೇಷಗಳು ರಸ್ತೆಗಿಳಿಯುತ್ತವೆ. ಅದರಲ್ಲೂ ಹುಲಿ ವೇಷ ಮಾತ್ರ ಭಾರಿ ಸ್ಪೆಷಲ್. ಸಾಮಾನ್ಯವಾಗಿ ಹಿಂದೂ ಧರ್ಮದವರು ಹೆಚ್ಚಾಗಿ ಹುಲಿ ವೇಷ ಹಾಗೂ ಇನ್ನಿತರೆ ವಿಭಿನ್ನ ವೇಷಭೂಷಣ ಹಾಕೋದು ರೂಢಿ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ನ ಹುಲಿ ವೇಷ ಮಾತ್ರ ವಿಶೇಷ. ಯಾಕೆಂದ್ರೆ ಈ ತಂಡದಲ್ಲಿ ಇರೋದು ಅರ್ಧಕ್ಕರ್ಧ ಜನ ಮುಸ್ಲಿಂ ಧರ್ಮದ ಬಾಂಧವರು. ಹೌದು, ದಿ ದೇವದಾಸ ಶೆಟ್ಟಿ ಸ್ಥಾಪಿಸಿದ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ ಎಂಬ ಸಂಸ್ಥೆಯನ್ನು ಬ್ರಹ್ಮಾನಂದ ಶೆಟ್ಟಿ ಮುನ್ನಡೆಸಿದರು. ಈ ಇಬ್ಬರು ಹಿರಿಯರ ಅಗಲಿಕೆಯ ನಂತರ ಈ ಸಂಸ್ಥೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಸ್ಥಳೀಯ ಯುವಕರೇ ವಹಿಸಿಕೊಂಡಿದ್ದಾರೆ. ಸದ್ಯ ಇದರಲ್ಲಿ 150ಕ್ಕೂ ಅಧಿಕ ಸದಸ್ಯರಿದ್ದು 50ಕ್ಕೂ ಹೆಚ್ಚು ಮಂದಿ ದಸರಾ ಸಂದರ್ಭ ಹುಲಿವೇಷ ಹಾಕಿ ಕುಣಿಯುತ್ತಾರೆ. ಇದರಲ್ಲಿ ಈಗಲೂ ಅರ್ಧಕ್ಕರ್ಧ ಮುಸ್ಲಿಂ ಯುವಕರು ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಸರ್ಕಲ್ ವರ್ಷಕ್ಕೊಮ್ಮೆ ಆಯೋಜಿಸುವ ದಸರಾ ಹುಲಿ ವೇಷದ ಯಶಸ್ವಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಮುಸ್ಲಿಂ ಯುವಕರು ಇಲ್ಲಿ ಹುಲಿ ವೇಷ ಹಾಕದಿದ್ದರೂ ಎಲ್ಲ ರೀತಿಯ ನೆರವು ನೀಡುವ ಮೂಲಕ ಸಹಭಾಗಿತ್ವ ವಹಿಸುತ್ತಾರೆ. ವೇಷಧಾರಿಗಳ ಉಪಚಾರ ಮಾತ್ರವಲ್ಲದೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ. ಅವೇ ಒಂದು ಟೀಮ್ ಒಂಜಿ 150 ಜನ ಜವನಿರಲ್ಲ ಪಿಲಿ ಒಂಜಿ 5 ಅಸ್ಪಮುಟ ಪಿಲಿ ಹಾಕೊಂಡು ಅವೇ ನಮ್ಮೇಟು ಪೂರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರ ಒಟ್ಟಿಗೆ ಅದು ಅನ್ಪುಣಂಚಿತ್ನ ಪಿಲಿ ಮಕ್ಕ ಪೂರ ಒಟ್ಟಿಗೆ ಸೇರಿದ ದಾಲ ಓವೇ ಒಂದು ವಿಷಯ ಇತ್ತನಲ್ಲ ದಾಲ ಇತ್ತನಲ್ಲ ಪೂರ ಒಟ್ಟಿಗೆ ಅದು ಮನ್ಪುಣ ಎಂಕಲ್ ಪಿಲಿ 25 ವರ್ಷ ಮುಟ್ಟ ಅವೇ ಎಂಗ್ಲ ಅಮ್ಮೇರಿ ಜಪಡ ಅಂತೀರಿ ಎರಡೋಕಿತ್ತೆ ಎಂಕಲ್ ಜಪಡ ಒಂದಿಲ್ಲ ಪೂರ ಜವನಿರು ಒಟ್ಟಿಗೆ. ಇಷ್ಟೇ ಅಲ್ಲದೆ ದಸರಾ ಸಂದರ್ಭ ಅಂದ್ರೆ 9 ದಿನಗಳ ಕಾಲ ಈ ಸರ್ಕಲ್ನ ಪ್ರತಿಯೊಬ್ಬ ಸದಸ್ಯನು ಮಾಂಸಾಹಾರದಿಂದ ದೂರವಿರುತ್ತಾರೆ. ಅಲ್ಲದೆ ವೇಷಧಾರಿಗಳು ಸ್ವಇಚ್ಛೆಯಿಂದ ಮದ್ಯಪಾನದಿಂದಲೂ ದೂರವಿರುತ್ತಾರೆ. ಜೊತೆಗೆ ಇವರು ಕೆಲವಾರು ಸಾಮಾಜಿಕ ಕಾರ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಕ್ತದಾನ ಶಿಬಿರ, ಅಶಕ್ತರಿಗೆ ವೈದ್ಯಕೀಯ ಸಹಾಯ, ಮನೆ ನಿರ್ಮಾಣ, ಹೆಣ್ಮಕ್ಕಳ ಮದುವೆಗೆ ನೆರವು ಅಲ್ಲದೆ ಫ್ರೆಂಡ್ಸ್ ಸರ್ಕಲ್ನ ಹಿಂದೂ ಸಹೋದರರು ಮುಸ್ಲಿಂ ಬಾಂಧವರ ಹಬ್ಬದ ಸಂದರ್ಭಗಳಲ್ಲಿ ಪಾನೀಯ ವಿತರಣೆ, ಇಫ್ತಾರ್ ಕೂಟ ಮಾಡಿದ್ರೆ ಮುಸ್ಲಿಂ ಯುವಕರು ಸ್ಥಳೀಯ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಸುತ್ತಾರೆ. ಇಡಮುಟ್ಟಲ ಒಲ ಒಂಜಿ ಇಂದು ಬೈಜಿ ಇಂದು ಮುಸ್ಲಿಂ ಪೂರ ಒಟ್ಟಿಗೆ ಸೇರಿದ ಮೆಗ್ಗೆ ಪಲ್ಲೆಲ್ಲ ಗೊಂಜಾಪಿನ ಜೋಕುಲು ಅಂಡದು ಎಂಕುಲು ಒಟ್ಟಿಗೆ ಉಲ್ಲ ಏರು ಕೆಲವು ಪೂರ ಕಾಮೆಂಟ್ ಪೂರ ಕೊರಪೇರು ನಮ್ಮ ಅವನ ಪೂರ ತರಗಿದಂತೆ ತಂಜಿ ಮತ್ತು ನಮ್ಮ ಪೆರ್ನಾಲ್ ಬಂದಾಗ ನಮ್ಮ ಪೆರ್ನಾಲ್ಗಳ ನಮ್ಮ ಮಕ್ಕಳು ಸರ್ಬದ್ದ ಪೂರ ಮನ್ಪೇರು ಪಲ್ಲಿ ಪೋಪುನಾಗ ಪೂರ ಪಲ್ಲಿದಲ್ಲು ಅಂತದ್ದು ಬೋಲಾರ ಮಸ್ಜಿದ್ದಲ್ಲು ఒక ನಮ್ಮ ಬ್ಲಡ್ ಕ್ಯಾಂಪ್ಲ ಮನ್ಪ ఒక ಪಾಪದ ಮದ್ಮೆ ಪೂರ ಎಂಕುಲು ಸಹಾಯ ಮನ್ಪ ఒక ಎಂದತ್ತು ನಮ್ಮ ಸಬರಿಮಲೆಗೆ ಫೋನಾಗಲ್ಲ ಐಕ್ಲ ನಮ್ಮ ಪೂರ ಒಟ್ಟಿಗೆ ಅದು ನಮ್ಮ ಮನ್ಪ ಹಾಕ್ಲಿಕ್ಕೆ ಪೂರ ಹೆಂಚಿನ ಪೂರ ವ್ಯವಸ್ಥೆ ಪೂರ ಪೂರ ಎಂಕುಲು ಒಟ್ಟಿಗೆ ಸೇರಿದ ಪೂರ ಮನ್ಪ ನಮ್ಮ ಪಿಲಿತ ಟೊಪ್ಪಿಲ ನಮ್ಮ ಮುಲ್ತಾನೆ ಮಂಡಿ ಹಿಡ್ದಕ್ಕಂಥದ್ದು ನಮ್ಮ ಎಂದು ಮೂಲೆ ನಮ್ಮ ಕುರಿತ ಚರ್ಮನ ಟೊಪ್ಪಿನ ಪೋಲವನು ವಿದ್ಯಾರ್ಥಿ ಪೂರ ಕನಪೂಜೆ ಎಂಕುಲು. ಬೋಳಾರದ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ನ ದಸರಾ ಹುಲಿ ವೇಷದ ಜಂಡೆ ಈ ಬಾರಿ ನಾಳೆ ಸಂಜೆ 5ಕ್ಕೆ ಗುರು ವಿಶ್ವನಾಥ ಪಾಂಡೇಶ್ವರ ನೇತೃತ್ವದಲ್ಲಿ ದಸರಾ ಹುಲಿ ವೇಷ ಎಮ್ಮೆಕೆರೆಯಿಂದ ಹೊರಡಲಿದೆ. ಒಟ್ನಲ್ಲಿ ಹಿಂದೂ ಮುಸ್ಲಿಂ ಕಲಹಕ್ಕೆ ತದ್ವಿರುದ್ಧವಾಗಿರೋ ಇವರ ಕಾರ್ಯ ಶ್ಲಾಘನೀಯವಾಗಿತ್ತು. ಮಂಗಳೂರಿನಲ್ಲಿ ಸದ್ದಿಲ್ಲದೆ ನಡೆಯುತ್ತಿರುವ ಇವರ
ಸೌಹಾರ್ದ ಚಟುವಟಿಕೆಗೆ ಸದ್ಯ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಸುನೀತಾ ಗೌಡ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.